ಅಖಿಲ ಭಾರತ ಮುಂಡಾಲ ಯುವ ವೇದಿಕೆಯ ವತಿಯಿಂದ 8ನೇ ವರ್ಷದ ಗ್ರಾಮೀಣ ಕ್ರೀಡಾಕೂಟವನ್ನು ಮಂಗಳೂರಿನ ಉರ್ವ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಸಲಾಯಿತು. ಮುಂಡಾಲ ಸಮುದಾಯದ ಮಹಿಳೆಯರಿಗೆ, ಪುರುಷರಿಗೆ ಮತ್ತು ಮಕ್ಕಳಿಗಾಗಿ ಆಯೋಜಿಸಿದ್ದ ಗ್ರಾಮೀಣ ಕ್ರೀಡಾಕೂಟ ಮಂಗಳೂರಿನ ಉರ್ವ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯಿತು. ಕ್ರೀಡಾಕೂಟಕ್ಕೆ ದೀಪ ಬೆಳಗಿಸುವ ಮೂಲಕ ಮಾಜಿ ಮೂಡಾ ಅಧ್ಯಕ್ಷ ಬಿಜಿ ಸುವರ್ಣ ಉದ್ಘಾಟನೆಯ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಮುದಾಯವನ್ನು ಬಲಿಷ್ಠ ಮಾಡುವ ನಿಟ್ಟಿನಲ್ಲಿ ಕ್ರೀಡೆಗಳು ಅತಿ ಮುಖ್ಯವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಮಂದಿ ಕ್ರೀಡಾಪಟುಗಳು ಭಾಗವಹಿಸುವಂತಾಗಲಿ ಎಂದು ಹೇಳಿದರು. ನಮ್ಮ ಪ್ರೋತ್ಸಾಹ ಕೊರೋಣ ನೀವು ಮಗುಲು ಈ ದುಂಬ ಕಾಲಗು ದೂರ ಜನಕ್ಕಲ್ಲ ಕ್ರೀಡಾಕೂಟ ಮಲ್ಪಡ ಮಲ್ಲ ವಿಷಯ ನಮ್ಮ ಆರೋಗ್ಯಕ್ಕೂ ಭಾರಿ ಮುಖ್ಯವಾದ ಈ ಕ್ರೀಡಾಕೂಟ ನೇನೆ ಜೋಗುಲು ಬಾಲೆಲು ಯುವಕರು ಪರಸ್ಪರ ಸಂಘದಲ್ಲಿ ಪಾಲ್ಗೊಳ್ತಾ ಇದ್ದೆ. ಅಕಲಿಗೆ ಇತ್ತಿರಂಚಿನ ಬಿಪಿ ಅವರಿಂಚಿನ ಇದನ್ನೆಲ್ಲ ಈ ಕ್ರೀಡಾಕೂಟ ಕೂಡ ಸೇರಿ ಅರ್ನಂದ ಒಟ್ಟಿಗೆ ಸಂತೋಷ ನಮ್ಮ ಕೆಲಸೊಂದು ಇತ್ತಂದ ನಂಗೆ ನಮ್ಮ ವಾವೊಂಜಿ ಸೀಕಿಟ್ಟಲ್ಲ. ಇನ್ನು ಉಪಮೇಯರ್ ರಜನೀಶ್ ಕಾಪಿಕಾಡ್ ಮಾತನಾಡಿ, ಸಂಘ ಉತ್ತಮ ಕೆಲಸ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜಮುಖಿ ಕೆಲಸ ಮಾಡಲಿ ಎಂದು ಅವರು ಹೇಳಿದರು. ಚಿಂತನೆ ನಮ್ಮ ಈ ಗ್ರಾಮೀಣ ಕ್ರೀಡಾಕೂಟ ಕೊಪ್ಪಳಿನ ಸುಮಾರು 800 ವರ್ಷ ಶುರು ಮಾಡಿದ ಮಸ್ತ್ ಯಶಸ್ವಿನ ಪಡೆಯುವಂತ ಇದೆ. ಯಾಕಂದಾಗ ಕ್ರೀಡೆ ಮೂಲಕ ಸಮಾಜ ಬಂಧುಲೇನು ಈ ಕಡೆ ಸೇರೋ ಒಂದು ಅಂಜನೆ ಸಾಮಾಜಿಕವಾದ ಸಂಘಟನೆ ಮತ್ತೊಂದು ಇಲ್ಲಿ ನಮ್ಮ ಜಿಲ್ಲಾ ರಾಜ್ಯ ಪ್ರಶಸ್ತಿ ಸಿಕ್ಕುನಡೆ ಮುಟ್ಟ ಇಲ್ಲಿ ಅಖಿಲ ಮುಂಡಾಳ ಯುವ ವೇದಿಕೆ ಕ್ರೀಡಾಕೂಟದ ಧ್ವಜಾರೋಹಣವನ್ನ ರಾಷ್ಟ್ರಮಟ್ಟದ ಹರ್ಡಲ್ಸ್ ಅಥ್ಲೆಟಿಕ್ ರಿತಿಕಾ ಹಾಗೂ ರಾಜ್ಯ ಮಟ್ಟದ ಅಥ್ಲೆಟಿಕ್ ಎಸ್ಎಸ್ ಶ್ರಾವಣ್ಯ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವೇದಿಕೆ ಅಧ್ಯಕ್ಷ ಪ್ರಕಾಶ್ ಕೋಡಿಕಲ್, ಕಚ್ಚೂರು ಮಾಲ್ದಿ ದೈವಸ್ಥಾನದ ಉಪಾಧ್ಯಕ್ಷ ಶಿವಪ್ಪ ನಂತೂರು, ಉಪನ್ಯಾಸಕಿ ರಜನಿ ಕೋಡಿಕಲ್, ರವಿ ಕಾಪಿಕಾಡ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಭಾಗಿತ್ವದೊಂದಿಗೆ 8ನೇ ವರ್ಷದ ಮುಂಡಾಲ ಸಮ್ಮೇಳನ ಆಮಂತ್ರಣ ಪತ್ರಿಕೆಯನ್ನ ಗಣ್ಯರು ಬಿಡುಗಡೆಗೊಳಿಸಿದರು. ನಾಗೇಶ್ ಕಾವೂರು, ವಿ4 24/7 ಮಂಗಳೂರು.